ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಸಂತ ಲೂಕನ ಬರೆದ ಸುವಾರ್ತೆ ಅಧ್ಯಾಯ 4 ವಾಕ್ಯ 9ರಿಂದ ಮುಂದಕ್ಕೆ. ಆನಂತರ ಪಿಶಾಚಿ ಯೇಸು ಸ್ವಾಮಿಯನ್ನು ಜೆರೂಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುತ್ತ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನಿನ್ನನ್ನು ಕಾಪಾಡುವಂತೆ ದೇವರೇ ತಮ್ಮ ದೂತರಿಗೆ ಆಜ್ಞಾಪಿಸುವರು ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಗದಂತೆ ನಿನ್ನನ್ನು ತಮ್ಮ ಕೈಗಳಲ್ಲಿ ಹತ್ತುಕೊಳ್ಳುವರು ಎಂದಿತು. ಅದಕ್ಕೆ ಯೇಸು, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದು ಸಹ ಪವಿತ್ರ ಗ್ರಂಥ ಹೇಳುತ್ತದೆ ಎಂದು ಉತ್ತರ ಕೊಟ್ಟರು. ಹೀಗೆ ಪಿಶಾಚಿ ಯೇಸುವನ್ನು ನಾನಾ ವಿಧದಲ್ಲಿ ಶೋಧಿಸಿದ ನಂತರ ತಕ್ಕ ಕಾಲ ಬರುವ ತನಕ ಅವರನ್ನು ಬಿಟ್ಟು ಹೋಯಿತು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಈ ತಪಸ್ಸು ಕಾಲದಲ್ಲಿ ಕಳೆದ 2 ವಾರಗಳಲ್ಲಿ ಯೇಸು ಸ್ವಾಮಿಗೆ ಬಂದಂಥ ಪ್ರಲೋಭನೆಗಳು, ಶೋಧನೆಗಳ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ಯೇಸು ಸ್ವಾಮಿಗೆ ಬಂದಂಥವ ಅಥವಾ ತನ್ನಂಥ 3ನೇ ರೀತಿಯ ಶೋಧನೆಯನ್ನು ನಾವು ನೋಡುತ್ತೇವೆ. ಈ 3 ಶೋಧನೆಗಳು, ಯೇಸು ಸ್ವಾಮಿಗೆ ಈ 3 ಶೋಧನೆಗಳು ಬಂತ ಅಂತ ಹೇಳಿದ್ರೆ ಆ 3ರಲ್ಲಿ ಎಲ್ಲ ಶೋಧನೆಗಳು ಕೂಡ ಇವೆ ಅಂತ ಅರ್ಥ. ಅಲ್ಲಿ ಆಹಾರದ ಶೋಧನೆ ಇತ್ತು, ಕಲ್ಲನ್ನು ಮಾರ್ಪಾಡು, ಶಾರ್ಟ್ಕಟ್. ಆ ಆಹಾರದಲ್ಲಿ ಏನುಂಟಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾದಂಥ ಆಹಾರ, ಉಡುಗೆ ತೊಡುಗೆ, ವಾಸಸ್ಥಾನ ಎಲ್ಲ ಉಂಟು. ಶೋಧನೆಗಳು. 2ನೇ ಶೋಧನೆ ಇತ್ತು, ಕಳೆದ ವಾರದಲ್ಲಿ ನೋಡಿದೆವು. ನೀನು ನನಗೆ ನಮಸ್ಕರಿಸು, ನಾನು ನಿನಗೆ ಎಲ್ಲವನ್ನು ಕೊಡುತ್ತೇನೆ ಅಂತ ಹೇಳಿಕೊಂಡು. ಯಾರಿಗೆ ನಮಸ್ಕರಿಸಬೇಕು? ದೆವ್ವ ಹೇಳ್ತದೆ, ನನಗೆ ನಮಸ್ಕರಿಸು, ನಾನು ನಿನಗೆ ಎಲ್ಲವನ್ನು ಕೊಡುತ್ತೇನೆ ಅಂತ ಹೇಳಿಕೊಂಡು ಸುಲಭವಾಗಿ ಬಲೆಗೆ ಸಿಕ್ಕಿ ಹಾಕಿಕೊಳ್ತಾರೆ. ಎಲ್ಲ ಸಿಗ್ತದೆ. ಅದಕ್ಕೆ ಏನಾಯಿತು ಮತ್ತೆ ನೋಡುವ, ಪಶ್ಚಾತ್ತಾಪ ಪಡುವುದು ನಂತರ ನೋಡುವ. ಈಗ ಸದ್ಯಕ್ಕಂತೂ ನನಗೆ ಸಿಗಲಿ ಅಂತ ಹೇಳಿಕೊಂಡು ಅದರ ಹಿಂದೆ ಹೋಗ್ತಾರೆ. ಯಾರಿಗಾದ್ರೆ ಮತ್ತೆ ನೋಡುವ ಅಂತ ಹೇಳಿಕೊಂಡು ಸುಲಭದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಇವತ್ತಿನ ದಿವಸ ನಾವು ಇನ್ನೊಂದು ರೀತಿಯ ಶೋಧನೆಯನ್ನು ನೋಡ್ತೇವೆ. ಈ ದೆವ್ವ ಏನು ಮಾಡ್ತಾ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಮಹಾದೇವಾಲಯದ ಗೋಪುರಕ್ಕೆ ಮೇಲಕ್ಕೆ ಕೊಂಡೋಗ್ತಾರೆ. ಹೇಳ್ತಾರೆ ಅಂತ ಹೇಳಿದ್ರೆ ಸಾಧಾರಣ 120 ಅಡಿ ಎತ್ತರ ಆ ಗೋಪುರ ಇತ್ತು ಅಂತ ಹೇಳಿಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗಿ ಈ ಪಿಶಾಚಿ ಏನು ಮಾಡ್ತದಂತ ಹೇಳಿದ್ರೆ, ನೋಡು, ನೀನು ಒಂದು ವೇಳೆ ದೇವರ ಕುಮಾರನಾಗಿದ್ದರೆ ಈಗ ನೀನು ತೋರಿಸು. ನಮಗೆ ಕೆಲವು ಸಾರಿ ಹೀಗೇನೆ ಕೆಲವರು ಪಂಥವನ ಒಡ್ಡುತ್ತಾರೆ, ನಾವು ಸುಲಭದಲ್ಲಿ ಸಿಕ್ಕಿ ಹಾಕೊಳ್ತೇವೆ. ನೀನು ಹೀಗೆ ಆಗಿದ್ದರೆ ನೀನು ತೋರಿಸು, ಹೌದಾ ಅಂತ ತಕ್ಷಣಕ್ಕೆ ಆ ಪಂಥವನವನ್ನು ಸ್ವೀಕಾರ ಮಾಡಿ ಕೂಡ ಆಯಿತು. ಇದರ ಹಿಂದೆ ಏನುಂಟು ಏನು ಕೂಡ ಅರ್ಥ ಮಾಡ್ಲಿಕ್ಕೆ ಹೋಗುದಿಲ್ಲ. ಭಾವನೆಗೆ ಒಳಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ತಕ್ಷಣಕ್ಕೆ
ಒಪ್ಪಿಕೊಳ್ತೇವೆ. ಸ್ವಲ್ಪ ತಾಳ್ಬೇಕು. ಈ ಪಂಥಾಹವನದ ಹಿಂದೆ ಏನುಂಟು, ನಾನು ಯಾರಂತ ಇವರಿಗೆ ಯಾಕೆ ನಾನು ರುಜು ಮಾಡಬೇಕು? ನಾನು ಯಾರಂತ ನನಗೆ ತಿಳಿದಿರೆ ಸಾಕು, ದೇವರಿಗೆ ತಿಳಿದಿರೆ ಸಾಕು, ವಿನಃ ನಾನು ಇತರರ ಹತ್ರ ಯಾಕೆ ರುಜುಪಡಿಸ್ಲಿಕ್ಕೆ ಹೋಗಬೇಕು? ನಮ್ಮ ಆ ಅಹಂ ಅದು ಕ್ಷೀಣವಾಗಿದ್ದರೆ, ದುರ್ಬಲವಾಗಿದ್ದರೆ ನಾವು ತಕ್ಷಣ ಬಲಿಯಾಗಿ ಬಿಡ್ತೇವೆ. ನಾವು ಶಾಂತ ಚಿತ್ತರಾಗಿದ್ದರೆ ಮತ್ತೆ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ತಿಳಿದಿದ್ದರೆ ಇಂಥ ಎಲ್ಲ ಪಂಥಾಹವನಗಳು ನಮಗೆ ಬೇಕಾಗಿಲ್ಲ. ನಾವು ಯಾರ ಹತ್ರ ಕೂಡ ನಾವು ಯಾರಂತ ತೋರಿಸಬೇಕಾಗಿಲ್ಲ, ದೇವರಿಗೆ ತಿಳಿದಿದ್ದರೆ ಸಾಕು. ನೋಡಿ ಯಾವ ರೀತಿಯ ಒಂದು ಪ್ರಲೋಭನೆ. ಎತ್ತರಕ್ಕೆ ಕರ್ಕೊಂಡು ಹೋಗಿ ನೀನು ದೇವರ ಕುಮಾರನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು ನೋಡುವ. ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ ನೀನು ದೇವರ ಕುಮಾರನಂತ ಹೇಳಿಕೊಂಡು. ಮೇಲಿನಿಂದ ಕೆಳಕ್ಕೆ ಧುಮುಕು. ಏನಾಗ್ತದೆ? ಪಿಶಾಚಿ ನೋಡಿ ಎಂತಹ ಒಂದು ರೀತಿಯನ್ನು ಉಪಯೋಗ ಮಾಡ್ತದೆ. ದೇವರ ವಾಕ್ಯವನ್ನು ಅಲ್ಲಿ ಮುಂದಕ್ಕೆ ತಂದು ಈ ಒಂದು ಶೋಧನೆ. ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದರೆ, ನೀನು ಮೇಲಿನಿಂದ ಕೆಳಕ್ಕೆ ಜಿಗಿದಾಗ ದೇವದೂತರು ಬಂದು ನಿನ್ನ ಕಾಲಿಗೆ ಏನನ್ನು ಕೂಡ ತಾಗದೆ ಅವರು ನಿನ್ನನ್ನು ಕಾಪಾಡ್ತಾರೆ ಅಂತ ಹೇಳಿಕೊಂಡು. ಕೀರ್ತನೆ 91:12 ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಪಿಶಾಚಿ ಹೇಳಿದಂಥ ಮಾತುಗಳು. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಜಾಗರೂಕರಾಗಿರಬೇಕು. ದೇವರ ವಾಕ್ಯವನ್ನು ಉಲ್ಲೇಖ ಮಾಡಿದ ಪ್ರತಿಯೊಬ್ಬರು ಕೂಡ ಅವರು ಸಾಧು ಸಂತರಾಗೇ ಇರಬೇಕಾಗಿಲ್ಲ, ಅವರು ಯೇಸು ಸ್ವಾಮಿಯ ನಿಜ ಅನುಯಾಯಿಗಳಾಗಿಯೇ ಇರಬೇಕಾಗಿಲ್ಲ. ದೇವರ ವಾಕ್ಯವನ್ನು ಎಲ್ಲರೂ ಹೇಳ್ತಾರೆ, ನೋಡಬೇಕು ಅದರ ಹಿಂದೆ ಅವರು ಏನು ಮಾಡ್ತಾರಂತ ನೋಡಬೇಕು. ಅವರ ಜೀವನ ಏನು, ಉದ್ದೇಶ ಏನು, ಜೀವನ ಶೈಲಿ ಏನು ಅಂತ ನಾವು ತಿಳ್ಕೊಳ್ಬೇಕು. ಯೇಸು ಸ್ವಾಮಿ 2 ಪ್ರಲೋಭನೆಗಳನ್ನು ಅವರು ಎದುರಿಸಿ ಜಯಿಸಿದ್ದರು. ಈಗ ಇದು 3ನೇ ಪ್ರಲೋಭನೆ. ನೀನು ಮೇಲಿನಿಂದ ಕೆಳಕ್ಕೆ ಜಿಗಿದರೆ ಎಲ್ಲ ಜನರು ನೋಡ್ತಾರೆ, ಸುಲಭದಲ್ಲಿ ಎಲ್ಲ ಜನರನ್ನು ಜಯಿಸಬಹುದು. ಅವ್ರು ನೋಡಿದ ತಕ್ಷಣ ತಿಳಿತದೆ ಸಾಮಾನ್ಯ ಮನುಷ್ಯನಲ್ಲ. ಇಷ್ಟು ಮೇಲಿನಿಂದ ಜಿಗಿದಾಗ ಕೂಡ ಏನಾಗಲಿಲ್ಲ ಅಂತ ಹೇಳಿದರೆ ಈತನು ದೇವಪುರುಷನಾಗಿರ್ಬೇಕು. ಎಲ್ಲರೂ ಬರ್ತಾರೆ, ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾರೆ, ಒಬ್ಬರು ಇನ್ನೊಬ್ಬರಿಗೆ ಫಾಸ್ಟ್ ಆಗಿ ಹೇಳ್ತಾರೆ. ಇವತ್ತೇನು ವಾಟ್ಸಪ್ ಉಂಟು, ತಕ್ಷಣಕ್ಕೆ ಈ ಪ್ರಪಂಚದ ಇನ್ನೊಂದು ತುದಿಗೆ ಮುಟ್ಟಿ ಆಯಿತು ಸಮಾಚಾರ. ಯಾರು ಮಾಡ್ಲಿಕ್ಕಿಲ್ಲ, ಹೀಗೆ ಎಲ್ಲರಿಗೆ ಬೇಕು. ಏನು ಮಾಡಲಿಕ್ಕೆ? ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಚಾರ ಸಿಗ್ತದೆ, ಒಂದು 4 ಜನರ ಮುಂದೆ ಹೆಸರಾಗ್ತದೆ. ಈ ಹೆಸರನ್ನು ಪಡೆಯುವುದಕ್ಕೆ ಮನುಷ್ಯರು ಏನೇನು ಮಾಡುವುದಿಲ್ಲ. ಈ ಹೆಸರು ಎಂಬುದು ಒಂದು 4 ಜನರ ಮುಂದೆ ಗುರುತಿಸಿಕೊಳ್ಳುವುದು ಒಂದು ರೀತಿಯ ಅಮಲು. ಆ ಅಮಲು ನೆತ್ತಿಗೇರಿದರೆ ಮತ್ತೆ ಮನುಷ್ಯನ ಅವನತಿ ಶುರುವಾದಾಗೇನೆ. ಕೆಲವು ವರ್ಷಗಳ ಹಿಂದೆ ಒಬ್ಬರಿದ್ದರು, ದಾನ ಮಾಡ್ತಿದ್ದರು. ಪಾಪ ಅವರ ಆ ಒಂದು ದುರ್ಬಲತೆಯನ್ನು ಅರಿತುಕೊಂಡು ಎಲ್ಲರೂ ಅವರನ್ನು ಕರೆಯಿತು ಸಭೆ ಸಮಾರಂಭಗಳಿಗೆ. ಯಾಕಂತ ಹೇಳಿದ್ರೆ ಅವರು ಬಂದರೆ ಏನಾದರೂ ಘೋಷಿಸದೆ ಹೋಗುವುದಿಲ್ಲ, ಮತ್ತೆ ಅವರು ಹೇಳಿದ ಮೇಲೆ ಕೊಡುತ್ತಿದ್ದರು. ಈಗ ಅವರೆಲ್ಲರೂ ಕೂಡ ಮರೆತು ಬಿಟ್ಟಿದ್ದಾರೆ ಅವರನ್ನು, ಅವರಿಲ್ಲ. ಈಗ ಏನಂತ ಹೇಳಿದ್ರೆ ಒಂದು 4 ಜನ ಚಪ್ಪಾಳೆ ಹೊಡೆದ್ರಾಯ್ತು, ತಕ್ಷಣಕ್ಕೆ ನಮ್ಮ ಈ ಬಲೂನ್ ಉಂಟು ಅದು ಉಬ್ಬಿಕೊಳ್ತದೆ. ಅದಕ್ಕಾಗಿ ಈ ಅಮಲು, ಹೆಸರಿನ ಅಮಲು, ಅದು ಕೂಡ ಒಂದು ರೀತಿಯ ಅಮಲು. ಅದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಕೆಲವರಿಗೆ ಹೆಸರು ಬರ್ತದೆ ಅವರು ಮಾಡಿದ ಒಳ್ಳೆಯ ಕೆಲಸಕ್ಕಾಗಿ ಅಥವಾ ಅವರ ನಿಸ್ವಾರ್ಥ ಸೇವೆಗಾಗಿ. ಮತ್ತೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಅದು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅವರತ್ತಿರುವಂಥ ಹಣವನ್ನು ಅಥವಾ ಸಂಪನ್ಮೂಲಗಳನ್ನು ಖರ್ಚು ಮಾಡಿ ಅದನ್ನು ಕ್ರಯಕ್ಕೆ ಅವರು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ದುರಾದೃಷ್ಟ, ಏನು ಮಾಡೋದು?
ಈ ಪಿಶಾಚಿ ತಂದಂಥ ಪ್ರಲೋಭನೆ ಇದಾಗಿದೆ. ನೀನು ಮೇಲಿನಿಂದ ಜಿಗಿ ತಕ್ಷಣಕ್ಕೆ ಬರ್ತಾರೆ ಜನರು. ನಮ್ಮ ಸಮಾಜದಲ್ಲಿ ನಾವು ಕಣ್ಣಾಡಿಸಿ ನೋಡಿದರೆ ನಮಗೆ ಅನೇಕ ಮಂದಿ ಇಂಥವರು ಕಾಣ್ತಾರೆ. ನಮಗೆ ಅವರು ಮಾಡುವಂಥ ಸೇವೆ ಅದು ಯೇಸು ಸ್ವಾಮಿಗಾಗಿ ಮಾಡುವುದೋ ಅಥವಾ ಯೇಸು ಸ್ವಾಮಿಯನ್ನು ತಮಗಾಗಿ ಬಳಸುವುದೋ ಎಂಬುದನ್ನು ನಮಗೆ ಕಾಣ್ತದೆ. ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದರೆ ನಮಗೆ ತಿಳಿಯುತ್ತದೆ ಇದು ಸೇವೆ ಯೇಸು ಸ್ವಾಮಿಗೆ ವಿಧೇಯರಾಗಿ ನಡೆಯುವುದರ ಉದ್ದೇಶವೋ ಅಥವಾ ಅವರನ್ನು ತನಗಾಗಿ ಬಳಸುವುದೋ ಎಂಬುದಾಗಿ. ಮೇಲ್ನೋಟಕ್ಕೆ ಏನು ಕಾಣಲಿಕ್ಕಿಲ್ಲ, ಯಾಕಂತ ಹೇಳಿದರೆ ದೇವರ ವಾಕ್ಯವನ್ನು ಸಾರ್ತಾರೆ. ಅದರ ಹಿನ್ನೆಲೆ ನೋಡಿದರೆ ತಿಳಿಯುತ್ತದೆ. ಎಲ್ಲರೂ ಅಂತ ಆಗಬೇಕಾಗಿಲ್ಲ, ಆದರೆ ಕೆಲವರಂತೂ ಇದ್ದಾರೆ ಹಾಗೆ. ಅದಕ್ಕಾಗಿ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಯಾರೆಲ್ಲರೂ ಕೂಡ ಈ ಪವಿತ್ರ ಪುಸ್ತಕದಿಂದ ಬೈಬಲ್ನಿಂದ ವಾಕ್ಯವನ್ನು ಹೇಳ್ತಾರೆ ತಕ್ಷಣಕ್ಕೆ ನಾವು ಬಲಿಯಾಗಬೇಕಾಗಿಲ್ಲ. ಈ ದೇವರ ವಾಕ್ಯವನ್ನು ಉಲ್ಲೇಖ ಮಾಡುವಂಥ ಜನರ ಜೀವನವನ್ನು ಸ್ವಲ್ಪ ನಾವು ವಿಶ್ಲೇಷಿಸಿ ನೋಡಿದರೆ ನಮಗೆ ತಿಳಿಯುತ್ತದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಾನು ಎದ್ದದ್ದು ಕೂತ್ಕೊಂಡದ್ದು ಬಂದದ್ದು ಹೋದದ್ದು ಎಲ್ಲವೂ ಕೂಡ ಅದರ ಪ್ರಚಾರ ಆಗಬೇಕು. ಇದೇನಂತ ಹೇಳಿದ್ರೆ ಒಂದು ರೀತಿಯಲ್ಲಿ ತಾನೇ ದೇವರು. ಎಲ್ಲರೂ ಕೂಡ ತನ್ನನ್ನು ನಮಸ್ಕರಿಸಬೇಕು. ಎಲ್ಲರೂ ಕೂಡ ತನ್ನನ್ನು ಮೆಚ್ಚಿಕೊಳ್ಬೇಕು. ಒಂದು ಸಭೆ ಇದ್ದಲ್ಲಿ ತನಗೆ ಚಪ್ಪಾಳೆ ತಟ್ಟಬೇಕು. ಇದು ಒಂದು ರೀತಿಯ ಅಮಲು. ಆ ಅಮಲಿಗೋಸ್ಕರ, ಆ ಸಂತೋಷವನ್ನು ಪಡೆಯೋಕ್ಕೋಸ್ಕರ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಖರೀದಿ ಮಾಡ್ತಾರೆ, ಹಣ ಕೊಟ್ಟು ಖರೀದಿ ಮಾಡ್ತಾರೆ. ನನ್ನ ಮಿತ್ರರೊಬ್ಬರು ಹೇಳ್ತಿದ್ದರು, ಅನೇಕ ವರ್ಷಗಳ ಹಿಂದೆ, ಒಂದು 25 ವರ್ಷಗಳ ಹಿಂದೆ ಒಂದು ಸ್ಪರ್ಧೆ ಇತ್ತು. ಆ ಸ್ಪರ್ಧೆಯಲ್ಲಿ ಅವರಿಗೇನೋ ಒಂದು ಬಹುಮಾನ ಸಿಕ್ಕಿತ್ತು. ಆ ಬಹುಮಾನ ವಿತರಣೆ ಮಾಡುವ ರೀತಿ ಅಂತ ಹೇಳಿದರೆ, ಅವರು ಮೇಲೆ ಕರೀತಾರೆ ಸ್ಟೇಜಿಗೆ, ಅಲ್ಲಿ ಅವರಿಗೆ ಈ ಬಹುಮಾನವನ್ನು ನೀಡ್ತಾರೆ. ಆದರೆ ಈ ವ್ಯಕ್ತಿಗೆ ಅದು ಸಾಕಾಗಲಿಲ್ಲ. ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಜೇಬಿನಿಂದ ಒಂದು 100 ರೂಪಾಯಿಯನ್ನು ಕೊಟ್ಟು ತನ್ನ ಮಿತ್ರರ ಹತ್ರ ಹೇಳಿದರು, ಬೇಗ ಹೋಗಿ ನೀನೊಂದು ಹೂಮಾಲೆಯನ್ನು ತಗೊಂಡು ಬಾ ಅಂತ ಹೇಳಿಕೊಡು. ಆ ಹೂಮಾಲೆ ಸ್ಟೇಜಿಗೆ ಬಂದು ಈ ಬಹುಮಾನವನ್ನು ಪಡೆದ ತಕ್ಷಣ ನೀನು ನನಗೆ ಹಾಕು ಅಂತ ಹೇಳಿಕೊಡು. ಇಂಥ ಹುಚ್ಚು ಕೂಡ ಇರ್ತದೆ ಜನರಲ್ಲಿ. ತನ್ನ ಜೇಬಿನಿಂದ ಹಣ ಕೊಟ್ಟು ಹೂಮಾಲೆಯನ್ನು ತರಿಸಿ ಎಲ್ಲರ ಮುಂದೆ ಹಾಕಿಸಿಕೊಳ್ಳುವಂಥ ಹುಚ್ಚು ಕೂಡ ಇರ್ತದೆ. ಅದಕ್ಕಾಗಿ ಯೇಸು ಸ್ವಾಮಿಗೆ ಅಂಥ ಪ್ರಚಾರ ಬೇಕಾಗಿರಲಿಲ್ಲ. ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ವೇದ ವಾಕ್ಯದಲ್ಲಿ, ಪವಿತ್ರ ಬೈಬಲ್ನಲ್ಲಿ ಇದನ್ನು ಕೂಡ ಬರೆದಿಡಲಾಗಿದೆ. ಏನಂತ ಹೇಳಿದ್ರೆ, ನಿನ್ನ ದೇವರು ನೀನು ಅವರನ್ನು ಪರೀಕ್ಷಿಸಬಾರದು. ದೇವರನ್ನು ಪರೀಕ್ಷಿಸುವುದು ಅಂತ ಹೇಳಿದರೆ ಏನರ್ಥ? ನಾನು ದೇವರನ್ನು ನಂಬುವುದಿಲ್ಲ ಅಂತ ಅರ್ಥ. ಅದಕ್ಕಾಗಿ ಪರೀಕ್ಷೆ ಮಾಡಿ ನೋಡುದು. ಯಾರ ಮನಸ್ಸಿನಲ್ಲಿ ನಂಬಿಕೆ ಇಲ್ಲವೋ ಅವರು ಪರೀಕ್ಷೆ ಮಾಡಿ ನೋಡುದು. ಹಲವಾರು ಬಾರಿ ನಾವು ಕೂಡ ಮಾಡ್ತೇವೆ ಹಾಗೇನೆ. ದೇವರಿಗೆ ಚಾಲೆಂಜ್ ಮಾಡುವುದು, ದೇವರಿಗೆ ಪಂಥಾಹ್ವಾನವನ್ನು ಮಾಡುವುದು. ನಾವು, ನೀನು ಒಂದು ವೇಳೆ ಇದ್ದರೆ ನನಗೆ ಈ ಒಂದು ಕಷ್ಟದಿಂದ ಪಾರು ಮಾಡು, ತೋರಿಸಿ ನೀನು ಇದ್ದೀಯ ಅಂತ. ಕೆಲವು ಬಾರಿ ದೇವರು ಆ ಒಂದು ಪ್ರಶ್ನೆಯನ್ನು ಸ್ವೀಕಾರ ಮಾಡಿ ಅವರನ್ನು ತೋರಿಸಿಕೊಡ್ತಾರೆ, ತಾನು ಇದ್ದೇನಂತ. ಆದರೆ ಅದು ಪ್ರತಿ ಸಲ ಆಗಬೇಕಾಗಿಲ್ಲ. ಮೊದಲನೇದಾಗಿ ದೇವರನ್ನು ನಾವು ಹೀಗೆ ಪಂಥಾಹ್ವಾನಕ್ಕೆ ಎಳೆಯುವುದು ಸರಿಯಲ್ಲ. ಯಾಕಂತ ಹೇಳಿದ್ರೆ ದೇವರು, ಅವರು ಸರ್ವೇಶ್ವರ. ಅವರನ್ನು ನಾವು ರುಜು ಮಾಡಲಿಕ್ಕೆ ಹೇಳುದು ನೀನು ಇದ್ದೀಯ ಅಂತ ಸರಿಯಲ್ಲ. ಯೇಸು ಸ್ವಾಮಿ ಮಾಡಿ ತೋರಿಸಬಹುದಿತ್ತು.
ಒಂದೇ ಕ್ಷಣದಲ್ಲಿ ಎಲ್ಲರೂ ನೋಡಿ ನಂಬುತ್ತಿದ್ದರು. ಆದರೆ ಯೇಸು ಸ್ವಾಮಿ ಅದನ್ನು ಮಾಡಲಿಲ್ಲ. ಎಲ್ಲೇ ತನಕ ಅಂತ ಹೇಳಿದರೆ, ನಮಗೆ ಇವತ್ತು ಓದಿದಂಥ ಈ ದೇವರ ವಾಕ್ಯ ಕೊನೆಗೆ ಏನು ಹೇಳ್ತದೆ ಅಂತ ಹೇಳಿದರೆ, ಹೀಗೆ ಪಿಶಾಚಿ ಯೇಸುವನ್ನು ನಾನಾ ವಿಧದಲ್ಲಿ ಶೋಧಿಸಿದ ನಂತರ ತಕ್ಕ ಕಾಲ ಬರುವ ತನಕ ಅವರನ್ನು ಬಿಟ್ಟು ಹೋಯಿತು ಅಂತ ಹೇಳಿದರೆ, ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಟ್ಟು ಹೋಗಿಲ್ಲ. ಯೇಸು ಸ್ವಾಮಿ ಅವರ ಆ ಒಂದು 3 ವರ್ಷದ ಸೇವೆಯ ಕಾಲದಲ್ಲಿ ಕೊನೆಯ ತನಕ ಕೂಡ ಕಾಡತೊಡಗಿತ್ತು. ಗೆಸ್ಸೆಮನೆ ತೋಪಿನಲ್ಲಿ ಯೇಸು ಸ್ವಾಮಿ ಅಲ್ಲಿ ರಕ್ತ ಬೆವರಾಗಿ ಇಳಿದು ಹೋಗುವಂಥ ಸಂದರ್ಭದಲ್ಲಿ ಕೂಡ ಯೇಸು ಸ್ವಾಮಿಗೆ ಒಂದು ಶೋಧನೆ ಬಂದಿತ್ತು. ಕೊನೆಗೆ ಶಿಲುಬೆ ಮೇಲೆ ಅವರು ಪಾಡುಪಟ್ಟು ಅಲ್ಲಿ ಕಷ್ಟಪಡುತ್ತಿರುವಾಗ ಕೂಡ ಅವರಿಗೆ ಶೋಧನೆ ಬಂದಿತ್ತು. ಆ ಗೆಸ್ಸೆಮನೆ ತೋಪಿನಲ್ಲಿ ರಕ್ತ ಬೆವರಾಗಿ ಹೋಗುವಾಗ ಏನಾಯ್ತಂತ ಹೇಳಿದರೆ, ಅವರಿಗೆ ತೋರ್ತದೆ, ಕಾಣ್ತದೆ ಎಲ್ಲ ಕೂಡ, ನಾಳೆ ದಿವಸ ಏನೆಲ್ಲ ಆಗ್ತದೆ. ತಲೆ ಮೇಲೆ ಮುಳ್ಳಿನ ಕಿರೀಟ ಇಡ್ತಾರೆ, ಆಮೇಲೆ ಚಡಿಯೇಟು ಕೊಡ್ತಾರೆ, ಮೊಳೆಗಳನ್ನು ಈ ಶಿಲುಬೆಗೆ ಜಡಿಯುತ್ತಾರೆ, ಕೈಗಳನ್ನು ಮತ್ತು ಕಾಲುಗಳನ್ನು ಎಲ್ಲ ಕೂಡ ಕಾಣ್ತಿತ್ತು ಅವರಿಗೆ. ಅಂತ ಒಂದು ಕಷ್ಟಗಳು. ಯೇಸು ಸ್ವಾಮಿಯ ಮನಸ್ಸಿನಲ್ಲಿ ಒಂದು ಭಯಕ್ಕೆ ಪ್ರಶ್ನೆ ಬರ್ತದೆ, ಇದೆಲ್ಲ ಬೇಡ, ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸ್ತಾರೆ, ಇದೆಲ್ಲವನ್ನು ತೆಗೆಯಿರಿ ದೇವರೇ ಅಂತ ಹೇಳಿಕೊಂಡು ಪಿತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅಂತ ಒಂದು ಶೋಧನೆ ಬರ್ತದೆ ಅವರಿಗೆ. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಇಚ್ಛೆ ಅಲ್ಲ, ನನ್ನ ಇಚ್ಛೆ ಅಲ್ಲ. ಮನುಷ್ಯ ಸ್ವಭಾವದಲ್ಲಿ ಅವರಿಗೆ ಆ ಒಂದು ಶೋಧನೆ ಬಂತು, ಮತ್ತೆ ಅವರಿಗೆ ಅನ್ನಿಸಿತು. ಆದರೆ ಯೇಸು ಸ್ವಾಮಿ ನಮಗೆ ತೋರಿಸಿಕೊಡ್ತಾರೆ, ನಮ್ಮಲ್ಲಿ ಮನುಷ್ಯ ಸ್ವಭಾವ ಉಂಟು, ಆತ್ಮ ಜೀವ ಕೂಡ ಉಂಟು. ಮನುಷ್ಯ ಸ್ವಭಾವದಲ್ಲಿ ಇದೆಲ್ಲ ಆಗುವುದು ಸಹಜ. ಆದರೆ ನಾವು ಕೇವಲ ಈ ಭೂಲೋಕದಲ್ಲಿ ಮಣ್ಣಾಗಿ ಹೋಗುವಂಥ ಒಂದು ದೇಹ ಅಲ್ಲ, ಸುಟ್ಟು ಹೋಗುವಂಥ ದೇಹ ಅಲ್ಲ. ನಾವು ಆತ್ಮ ಜೀವ, ಅದಕ್ಕೆ ಬೆಂಕಿ ತಾಗುವುದಿಲ್ಲ, ಅದಕ್ಕೆ ಮಣ್ಣು ತಾಗಬಾರ್ದು. ಅದಕ್ಕಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ, ನಾವು ಈ ಮನುಷ್ಯ ಸ್ವಭಾವಕ್ಕಿಂತಲೂ ಕೂಡ ಮೇಲಕ್ಕೆ ಏಳಬೇಕು ನಾವು. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಇಚ್ಛೆ ಅಲ್ಲ, ಬದಲಾಗಿ ನಿನ್ನ ಇಚ್ಛೆಯ ಪ್ರಕಾರ ನಡೆಯಲಿ ಅಂತ ಹೇಳಿಕೊಂಡು. ಇಂಥ ಶೋಧನೆಗಳು ದಿನನಿತ್ಯ ಹಲವಾರು ಬಾರಿ ಬರ್ತವೆ. ಕೂತಲ್ಲಿ ಕೂಡ ನಮಗೆ ಕೆಲವು ಕನಸುಗಳು ಬರ್ತವೆ. ಹಗಲಿಗೆ ನಾನು ಹೀಗೆ ಮಾಡಿದರೆ ತಕ್ಷಣಕ್ಕೆ ಎಲ್ಲ ಜನರು ನನ್ನನ್ನು ಮೆಚ್ಚಿಕೊಳ್ಳುತ್ತಾರೆ, ನಾನು ಹೀಗೆ ಮಾಡಿದರೆ ನಾನು ಎಲ್ಲ ಜನರ ಮುಂದೆ ದೊಡ್ಡ ವ್ಯಕ್ತಿ ಆಗುತ್ತೇನೆ. ನಾನಾ ಥರದ ಇಂಥ ಶೋಧನೆಗಳು ಬರ್ತವೆ. ಆದರೆ ಅದು ಸಾಧ್ಯ ಇಲ್ಲ, ನಮಗೆ ಬೇಕಾಗಿಲ್ಲ ಕೂಡ. ಅಂಥ ಶೋಧನೆಗಳು ಬಂದಾಗ ನಾವೇನು ಮಾಡಬೇಕಂತ ಹೇಳಿದರೆ, ನಮ್ಮಿಂದ ಏನು ಸಾಧ್ಯ ಆಗ್ತದೆ ಅಂಥದ್ರ ಬಗ್ಗೆ ನಾವು ಯೋಚನೆ ಮಾಡಿ ನೋಡಬೇಕೇ ವಿನಃ, ನಮಗೆ ಸಾಧ್ಯ ಆಗದರ ಬಗ್ಗೆ ಇಂಥ ಎಲ್ಲ ಶೋಧನೆಗಳು ಬಂದಾಗ, ಈ ಕನಸುಗಳು ಬಂದಾಗ ಬೇಡ, ಅದೆಲ್ಲ ಅಗತ್ಯ ಇಲ್ಲದು ಕೂಡ. ಅಂಥದರ ಮೇಲೆ ಜಯ ಸಾಧಿಸಲಿಕ್ಕೆ ನಾವೇನು ಮಾಡಬೇಕಂತ ಹೇಳಿದ್ರೆ, ಪ್ರಯತ್ನ ಮಾಡಬೇಕು, ಪ್ರಾರ್ಥನೆ ಮಾಡಿ ನೋಡಬೇಕು ನಾವು. ಇದು ಈ ಕನಸು ನನಗೆ ಇದು ಬೇಕಾ, ಒಳಿತಾ, ನನ್ನ ಕುಟುಂಬಕ್ಕೆ ಒಳಿತಾ, ನನ್ನ ಸಮುದಾಯಕ್ಕೆ ಒಳಿತಾ, ನನ್ನ ಸಮಾಜಕ್ಕೆ ಒಳಿತಾ, ಏನು ಪ್ರಯೋಜನ ಆಗ್ತದೆ ಈ ಕನಸನ್ನು ನಾನು ಸಾಧಿಸ್ಲಿಕ್ಕೆ ಹೋದ್ದರಿಂದ? ಕೆಲವಂತೂ ಕನಸುಗಳು, ಈ ಕನಸುಗಳು ಏನಂತ ಹೇಳಿದರೆ ಗಾಳಿಯಲ್ಲಿ ತೇಲುವಂಥ ಅರಮನೆಗಳೇ. ನನ್ನ ಹತ್ರ ಇದು ಇರಬೇಕು, ಅದು ಇರಬೇಕು, ಅಂಥದ್ದು ಇರಬೇಕು, ಇಂಥದ್ದು ಇರಬೇಕು, ಎಲ್ಲರೂ ಕೂಡ ನನ್ನ ನೋಡಬೇಕು ಅಂತ ಇದ್ದಾರೆ. ಏನು ಪ್ರಯೋಜನ? ನಾವು ಅದನ್ನೆಲ್ಲ ನೋಡಬೇಕು. ನನಗೆ ಇದು ಬೇಕಾ ಬೇಡ ಅಂತ ಹೇಳಿಕೊಂಡು ಪ್ರಲೋಭನೆಗಳು ಬರುವುದು ಸಹಜ, ಎಲ್ಲರಿಗೆ ಬರ್ತವೆ, ಎಲ್ಲರಿಗೆ ಕೂಡ ಬರ್ತದೆ. ಸಾಧು ಸಂತರಿಗೆ, ಸಾಮಾನ್ಯ ಜನರಿಗೆ, ಕೆಟ್ಟವರಿಗೆ, ಎಲ್ಲರಿಗೂ ಕೂಡ ಬರ್ತದೆ. ವ್ಯತ್ಯಾಸ ಏನಂತ ಹೇಳಿದರೆ, ಈ ಪುಣ್ಯ ಪುರುಷರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಆಲೋಚನೆ ಮನಸ್ಸಿಗೆ ಬಂದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಅದನ್ನು ವೈಚಾರಿಕವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಸರಿ, ಇದು ನನಗೆ ಬೇಕಾ, ಇದರಿಂದ ಏನು ಒಳಿತಾಗ್ತದೆ ಅಂತ ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಅವರಿಗೆ ಉತ್ತರ ಸಿಗ್ತದೆ, ಅವರು ಅದರ ಮೇಲೆ ಜಯ ಸಾಧಿಸ್ತಾರೆ. ನಮಗೆ ಒಂದು ವೇಳೆ ಹೆಸರಿನ ಅಮಲು ಇದ್ದರೆ ಅದನ್ನು ನಾವು ತಕ್ಷಣಕ್ಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಏನು ಒಳ್ಳಿತು ಅಂತ ಹೇಳಿಕೊಂಡು. ಕೆಲವರದ್ದು ಒಂದು ಚಟ ಇರ್ತದೆ, ಜಾಹೀರಾತು ಕೊಡೋದು, ಇದರಲ್ಲಿ ಕೊಡೋದು, ಅದರಲ್ಲಿ ಕೊಡೋದು, ಎಲ್ಲದರಲ್ಲಿ ಕೊಡೋದು.
ಪೇಪರ್ನಲ್ಲಿ, ಟಿ ವಿಯಲ್ಲಿ ನಾನು ಕಾಣಿಸ್ಕೊಳ್ಬೇಕು, ಎಲ್ಲದರಲ್ಲಿ ಕೂಡ. ಮತ್ತೆ ಎಷ್ಟು ಜನರಿಗೆ ಮೋಸ ಮಾಡಿದ್ಯಾ? ಆ ಜಾಹೀರಾತು ಕೊಟ್ಟದಾಯ್ತು, ಆ ಜಾಹೀರಾತು ಕೊಟ್ಟ ನಂತರ ಎಷ್ಟು ಜನರನ್ನು ಮುಳುಗಿಸಿದ್ಯಾ? ಎಷ್ಟು ಜನರಿಗೆ ಅನ್ಯಾಯ ಮಾಡಿದ್ದಿ? ಎಷ್ಟು ಜನರನ್ನು ಈ ಬೀದಿಗೆ ತಂದು ಹಾಕಿದ್ದಿ? ಇಂಥ ಯೋಜನೆಗಳು, ಅಂಥ ಯೋಜನೆಗಳು ಅಂತ ಹೇಳಿಕೊಂಡು. ಇದು ಒಂದು ರೀತಿಯ ಅಮಲು. ಇದು ಎಲ್ಲರಲ್ಲಿ ಕೂಡ ಇರ್ತದೆ. ನಾವು ದೇವರಲ್ಲಿ ಪ್ರಾರ್ಥಿಸುವ, ಇಂಥ ಒಂದು ಅಮಲಿನಿಂದ ನಮ್ಮನ್ನು ಸದಾ ಕಾಪಾಡಿರಿ, ನಮಗೆ ಬೇಡ ಅದು ಅಂತ ಹೇಳಿಕೊಂಡು. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಹಲವಾರು ಶೋಧನೆಗೆ ಒಳಗಾದರು. ಕಳೆದ 3 ವಾರಗಳಲ್ಲಿ ಇದರ ಬಗ್ಗೆ ನಾವು ಅರಿತುಕೊಳ್ತಾ ಇದ್ದೇವೆ. ನಿಮ್ಮ ಪುತ್ರರು ಈ ಶೋಧನೆಗಳ ಮೇಲೆ ಜಯ ಸಾಧಿಸಿದರು. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಕೂಡ ಅನೇಕ ಬಾರಿ ಆಸೆಗಳು ಹುಟ್ಟಿಕೊಳ್ಳುತ್ತವೆ, ಶೋಧನೆಗಳು ಬರ್ತವೆ. ಅಂತಹ ಸಂದರ್ಭದಲ್ಲಿ ನಾವು ವಿವೇಕವನ್ನು ಉಪಯೋಗ ಮಾಡಿ, ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಚಿತ್ತವನ್ನು ಅರಿತುಕೊಳ್ಳಿಕ್ಕೆ ಬೇಕಾದಂಥ ಜ್ಞಾನವನ್ನು ನೀಡಿರಿ. ನಾವು ಪ್ರಾರ್ಥಿಸುವಾಗ ನಮಗೆ ಪ್ರಾರ್ಥನೆಯಲ್ಲಿ ಏನು ಒಳಿತೆಂಬುದನ್ನು ತೋರಿಸಿಕೊಡಿರಿ. ನಮಗೆ ಈ ಧ್ಯಾನದಲ್ಲಿ ಭಾಗವಹಿಸ್ತಿರುವಂಥ ನಮ್ಮ ಎಲ್ಲ ಸಹೋದರ ಸಹೋದರರನ್ನು ಹರಸಿರಿ, ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಆರೋಗ್ಯದಿಂದ ನೆಮ್ಮದಿಯಿಂದ ಆಶೀರ್ವದಿಸಿರಿ. ಎಲ್ಲ ಉಪದ್ರವಗಳಿಂದ, ಶೋಧನೆಗಳಿಂದ ಅವರನ್ನು ಕಾಪಾಡಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.